ಫೇಸ್ಬುಕ್ ಲೈವ್ನಲ್ಲಿ ಕೊಲೆಗೆ ಕಾರಣ ತಿಳಿಸಿದ ಆಘಾತಕಾರಿ ಘಟನೆ ಕೇರಳದಲ್ಲಿ ನಡೆದಿದೆ. ಕೊಲೆಯಾದ ಮಹಿಳೆಯನ್ನ ಶಾಲಿನಿ ಎಂದು ಗುರುತಿಸಲಾಗಿದ್ದು, ಈಕೆಯ ಪತಿ ಐಸಾಕ್ ಮ್ಯಾಥ್ಯೂ ಕೊಲೆ ಆರೋಪಿ. ಸೋಮವಾರ ಬೆಳಿಗ್ಗೆ ಈ ಘಟನೆ ನಡೆದಿದ್ದು, ಶಾಲಿನಿ ಮತ್ತು ಐಸಾಕ್ ನಡುವೆ ಜಗಳ ನಡೆದಿದೆ. ಈ ವೇಳೆ ಕೋಪದಲ್ಲಿ ಐಸಾಕ್ ಹೆಂಡತಿಯ ಎದೆ ಮತ್ತು ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದಾನೆ. ಘಟನೆಯ ನಂತರ ತಪ್ಪಿಸಿಕೊಂಡ ಐಸಾಕ್ ಹತ್ತಿರದ ರಬ್ಬರ್ ತೋಟದಿಂದ ಫೇಸ್ಬುಕ್ನಲ್ಲಿ ಲೈವ್ ಮಾಡಿದ್ದಾನೆ. ಈ ವೇಳೆ ಕೊಲೆಗೆ ಕಾರಣವನ್ನು ತಿಳಿಸಿದ್ದು, ಬೆಳಿಗ್ಗೆ ನಾನು ಹೆಂಡತಿಯನ್ನ ಕೊಂದಿದ್ದೇನೆ. ನನ್ನ ಹಿರಿಯ ಮಗ ಕ್ಯಾನ್ಸರ್ ರೋಗಿ ಮತ್ತು ನನ್ನ ಹೆಂಡತಿ ಅವನ ಆರೋಗ್ಯದ ಬಗ್ಗೆ ಅವಳಿಗೆ ಕಿಂಚಿತ್ತೂ ಕೂಡ ಗಮನವಿರಲಿಲ್ಲ. ರಾಜಕೀಯದಲ್ಲಿ ತೊಡಗಿಸಿಕೊಳ್ಳದಂತೆ ನಾನು ಅವಳಿಗೆ ಎಚ್ಚರಿಕೆಯನ್ನು ನೀಡಿದ್ದೆ. ಆದರೆ ಆಕೆ ಮಾತ್ರ ನನ್ನ ಯಾವುದೇ ಮಾತಿಗೆ ಕ್ಯಾರೆ ಎನ್ನಲಿಲ್ಲ ಎಂದು ಫೇಸ್ಬುಕ್ ಲೈವ್ನಲ್ಲಿ ಐಸಾಕ್ ಹೇಳಿದ್ದಾನೆ. ಬಳಿಕ ಆರೋಪಿ ಪತಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ.